ಶ್ರೀಮತಿ ಯಶಸ್ವಿನಿ ಉಳ್ಳಾಲ್ ಇವರ ತಂಡ ನಡೆಸಿಕೊಡಲಿಕ್ಕಿದೆ. ಇವರು ಸ್ವರಮಾಧುರ್ಯ ಸಂಗೀತ ವಿದ್ಯಾಲಯ ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಲ. ಇವರು ಈಗ ವಾಸ್ತವ್ಯ ಜಯನಗರ ಬೆಂಗಳೂರಲ್ಲಿ ವಾಸ್ತವ್ಯವಿದ್ದಾರೆ. ಇವರು ಸಂಗೀತಾಭ್ಯಾಸ ಮಾಡಿದ ಗುರುಗಳು ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಶೀಲಾ ದಿವಾಕರ್ ಮಂಗಳೂರು, ವಿದ್ವಾನ್ ಶ್ರೀ ಪ್ರಮೋದ್ ಗೋಖಲೆ ಚೆನ್ನೈ ಮತ್ತು ವಿದ್ವಾನ್ ಶ್ರೀ ಪ್ರಾದೇಶ್ ಆಚಾರ್ ಬೆಂಗಳೂರು. ಇವರ ಬಳಿ ಶಾಸ್ತ್ರೀಯ ಸಂಗೀತ ಮತ್ತು ಭಕ್ತಿ ಸಂಗೀತ ದಾಸರ ಪದಗಳ ಅಭ್ಯಾಸವನ್ನು ಮಾಡಿರುತ್ತಾರೆ. ಇವರು ನೀಡಿರುವ ಕಾರ್ಯಕ್ರಮಗಳು ಮಂಗಳೂರು ಆಳ್ವಾಸ್ ನುಡಿಸಿರಿ 2016, 17, 18 ಕನ್ನಡ ನಾಡು ನುಡಿ ಸಂಸ್ಕೃತಿ ರಾಷ್ಟ್ರೀಯ ಸಮ್ಮೇಳನ, ದಕ್ಷಿಣ ಕನ್ನಡ ಜಿಲ್ಲಾರಾಣಿ ಹಬ್ಬಕ್ಕ ಉತ್ಸವ, ಪುರಭವನದಲ್ಲಿ ಕದ್ರಿ ಉದ್ಯಾನವನದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖಾ ವತಿಯಿಂದ ಜಿಲ್ಲಾ ಗಣರಾಜ್ಯೋತ್ಸವ, 20ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ, ಕನ್ನಡ ಸಂಸ್ಕೃತಿ ಇಲಾಖಾ ವತಿಯಿಂದ ಯುವ ಗೌರವ, ಪೇಜಾವರ ಮಠಾಧೀಶರಾದ ವಿಶ್ವೇಶತೀರ್ಥ ಶ್ರೀಪಾದ ಪೌರ ಸನ್ಮಾನ, ಮಂಗಳೂರು ಪಿಳಿಕುಳದ ಬಿಸುಕಣಿ, ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ನಡೆಯುವ ಭಗವದ್ಗೀತಾ ಪ್ರತಿಷ್ಠಾನದ ಇದರ ವತಿಯಿಂದ ನಡೆಯುವ ಗೀತೋಪದೇಶ ಹಾಗೂ ಪಿಲಿಕುಳದ ಬಿಸುಕಣಿ ಮತ್ತು ಪಾವಗಡ ಪ್ರಕಾಶ್ ರಾಯರ SDM ಕಾಲೇಜ್ ಮಂಗಳೂರು ಧರ್ಮಸ್ಥಳ ಮಹಾಮಸ್ತಕಾಭಿಷೇಕ, ಲಕ್ಷದೀಪೋತ್ಸವ, ಮೂಡಬಿದ್ರೆ ಕಾರ್ಕಳದಲ್ಲಿ ಸಾರ್ವಜನಿಕ ಗಣೇಶೋತ್ಸವ, ಮಂಗಳದೇವಿ, ರಾಜರಾಜೇಶ್ವರಿ, ಕಟೀಲು, ಬಪ್ಪನಾಡು ದುರ್ಗಾ ಪರಮೇಶ್ವರಿ, ಸೋಮನಾಥ ದೇವಸ್ಥಾನ, ಉಡುಪಿ, ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ ಮುಂತಾದ ಕಡೆಗಳಲ್ಲೂ, ಬೆಂಗಳೂರಿನ ಪ್ರತ್ಯಂಗಿರಾ ದೇವಿ ದೇವಸ್ಥಾನ, ಶನೀಶ್ವರ ದೇವಸ್ಥಾನ ಮತ್ತು CBH ಗಣೇಶೋತ್ಸವ, ಜಗನ್ನಾಥ ನಗರ ಬೆಂಗಳೂರು ಇಲ್ಲಿ ತ್ಯಾಗರಾಜರ ಆರಾಧನೆ ಮೊದಲಾದ ಹಲವಾರು ಕಡೆ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಸುಮಾರು 250ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಸಂಗೀತ ಕಾರ್ಯಕ್ರಮ ಮಾತ್ರವಲ್ಲದೆ ದಶಾವತಾರ, ಜನನಿ ಜನ್ಮಭೂಮಿ ಇಚ್ಛಾಗರಿ, ಮಾಯಾಮೃಗ, ಪತ್ತಬರ ತೋಳ್ ಮೊದಲಾದ ನೃತ್ಯ ರೂಪಕಕ್ಕೆ ಹಾಡಿರುವರು. ಅಲ್ಲದೆ ನಮ್ಮ ಹಿರಿಯ ಸಾಹಿತಿ ಪ್ರೊಫೆಸರ್ ಅಮೃತ ಸೋಮೇಶ್ವರ್ ಇವರ ಸತ್ಯನಾಪುರತ ಸಿರಿ ನೃತ್ಯ ರೂಪಕಕ್ಕೆ ಗುರುಗಳೊಂದಿಗೆ ಧ್ವನಿಯಾಗಿರುವರು. ಬೆಂಗಳೂರು, ಮಂಗಳೂರು ಇಲ್ಲಿ ಹಲವಾರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮತ್ತು ಸುಗಮ ಸಂಗೀತದಲ್ಲಿ ಶಿಕ್ಷಣವನ್ನು ಹಲವಾರು ಮಕ್ಕಳಿಗೆ ನೀಡುತ್ತಿದ್ದಾರೆ. ಇವರಿಗೂ ಇನ್ನು ಇವರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರ ಹೆಸರು ಬರಲಿ. ಹಾಗೆಯೇ ನಮ್ಮ ವೀರರಾಣಿ ಹಬ್ಬಕ್ಕೋತ್ಸವದಿಂದ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಲಿ ಎಂದು ಬೇಡ್ತೇನೆ. ಧನ್ಯವಾದಗಳು ಸತ್ಯವತಿ ಜೆಕೆ. ಇದೀಗ ಮುಂದೆ ವೇದಿಕೆಯಲ್ಲಿ ನಾಡು ನುಡಿ ಗೀತೋತ್ಸವ ಶ್ರೀಮತಿ ಸಂಸ್ಕೃತಿಯ ಗೌರವವನ್ನು ಸ್ಮರಿಸುವ ಮಹಾನ್ ಕ್ಷಣ ವೀರರಾಣಿ ಹಬ್ಬಕ್ಕ ಉತ್ಸವ. ತುಳುನಾಡಿನ ಮಣ್ಣಿನಲ್ಲಿ ಜನಿಸಿದ ವೀರಾಂಗನೆ, ಶೌರ್ಯದ ಸಂಕೇತ, ಸ್ವಾಭಿಮಾನದ ಜ್ವಾಲೆ ವೀರರಾಣಿ ಹಬ್ಬಕ್ಕ. ಇವರು ಪೋರ್ಚುಗೀಸರಂತಹ ಶಕ್ತಿಶಾಲಿ ಆಕ್ರಮಣಕಾರರ ಎದುರು ಧೈರ್ಯದಿಂದ ನಿಂತು ಹೋರಾಡಿದ ಅಜೇಯ ಮಹಿಳೆ. ಅವರ ಜೀವನದ ಕಥೆ ನಮಗೆ ನೀಡುವ ಸಂದೇಶವೇನೆಂದರೆ, ನಾಡು ಪ್ರೀತಿ ಇದ್ದರೆ ಶಕ್ತಿ ತಾನಾಗೇ ಬರುತ್ತದೆ, ಧೈರ್ಯವಿದ್ದರೆ ಇತಿಹಾಸವೇ ಬದಲಾಗುತ್ತದೆ. ಅಂತಹ ವೀರಾಂಗನೆಯ ಸ್ಮರಣಾರ್ಥ ನಡೆಯುವಂತಹ ಈ ವೀರರಾಣಿ ಹಬ್ಬಕ್ಕ ಉತ್ಸವ ಕಾರ್ಯಕ್ರಮದಲ್ಲಿ ನನ್ನ ನಿರ್ದೇಶನದ ಸ್ವರಮಾಧುರ್ಯ ತಂಡದಿಂದ ಇದೀಗ ನಾಡು ನುಡಿ ಗೀತೋತ್ಸವ ಕಾರ್ಯಕ್ರಮದ ಸಂಗೀತ ಯಾತ್ರೆಯನ್ನು ಆರಂಭಿಸುತ್ತಾ ಇದ್ದೇವೆ. ಮೊದಲಿಗೆ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಕೀಬೋರ್ಡ್ನಲ್ಲಿ ಸಹಕರಿಸಲಿರುವವರು ಶ್ರೀ ವಿಜಯ್ ಕುಳಾಯಿ ಅವರು, ತಬಲಾದಲ್ಲಿ ಶ್ರೀ ಪ್ರಥಮ್ ಆಚಾರ್ಯರವರು, ಅದೇ ರೀತಿ ರಿದಮ್ ಪ್ಯಾಡ್ನಲ್ಲಿ ಶ್ರೀ ಉದಯ್ ಕುಮಾರ್ ರವರು. ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಇಂದಿನ ನಾಡು ನುಡಿ ಗೀತೋತ್ಸವ ಕಾರ್ಯಕ್ರಮದ ಸಹಾಯಕರಾಗಿ ಕುಮಾರಿ ವಂದಿತಾ, ಕುಮಾರಿ ಧನ್ಯಶ್ರೀ, ಕುಮಾರಿ ಅನನ್ಯ ರಂಜನಿ, ಕುಮಾರಿ ಸುಪ್ರೀತಾ ಹಾಗೂ ನಾನು ಶ್ರೀಮತಿ ಯಶಸ್ವಿನಿ ಉಳ್ಳಾಲ್. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ
ತಾಯಿ, ನಮ್ಮ ದೇವಿ, ನಮ್ಮ ಸಂಸ್ಕೃತಿಯ ಉಸಿರು. ಈ ಭಾವನೆಯನ್ನು ಅತ್ಯಂತ ಸುಂದರವಾಗಿ ಪದಗಳಲ್ಲಿ ಕಟ್ಟಿಕೊಟ್ಟವರು ಶ್ರೀ ಎಂ ಗೋಪಾಲಕೃಷ್ಣ ಅಡಿಗರು. ಇದೀಗ ಕನ್ನಡವೆಂದರೆ ತಾಯಿಯೇ, ದೇವಿಯೇ. ಗಮನಿ ಬಮರಿ ರಿ ಸ ನಿ ನಿ ಸ ನಿ ನಿ ಸ ನಿ ಸ ಗ ಮ ಗ ಗಮನಿ ಬಮರಿ ರಿ ಸ ಕನ್ನಡವೆಂದರೆ ತಾಯಿ ದೇವಿ ನಾನು ನೀನು ಸಂಗೀತದ ಉಡುಪುಟ್ಟು ಗಾಳಿಗೆ ಜಿಗಿವ ಜಗತ್ತು ನಾದದ ಸಂಗೀತದ ಉಡುಪುಟ್ಟು ಗಾಳಿಗೆ ಜಿಗಿವ ಜಗತ್ತು ಪಡದ ಸಿರಿದನ ಎರಡು ಸಮಾನ ಅಣ್ಣದ ಪಾಠದ ಕತ್ತು ಪಡದ ಸಿರಿದನ ಎರಡು ಸಮಾನ
ಕೃತಿ ಗತಿ ನೂರಾರು ಪ್ರತಿ ಕೃತಿ ಗತಿ ನೂರಾರು ಪ್ರತಿ ಕೃತಿ ಗತಿ ನೂರಾರು ಪ್ರತಿ ಕೃತಿ ಗತಿ ನೂರಾರು. ಬೆಳಗಿನ ಮುಂಗೋಳಿಯ ಕೂಗು, ಮೂಡಿಯಾನ ಬೆಳಕು ಮತ್ತು ಹೊಸ ದಿನದ ಆರಂಭದ ಆಶಾವಾದವನ್ನು ಹೃದಯ ಸ್ಪರ್ಶಿಯಾಗಿ ಹಾಡುವ ಕವನವನ್ನು ರಚಿಸಿದವರು ಕನ್ನಡದ ಮಹಾನ್ ಸಾಹಿತಿ ಶ್ರೀ ಚಂದ್ರಶೇಖರ ಕಂಬಾರರು. ಇದೀಗ ಮುಂಗೋಳಿ ಕೂಗ್ಯಾವೋ ಮೂಡಿಯಾಣ ಬೆಳಗಿ ಹಾಡು ನಿಮ್ಮ ಮುಂದೆ. ಮುಂಗೋಳಿ ಕೂಗ್ಯಾವೋ ಮೂಡಣ ಬೆಳಗಿ ತಂಗಾಳಿ ಬೀಸ್ಯಾವೋ ತವರಿ ಹೂವರಳಿ. ಮುಂಗೋಳಿ ಕೂಗ್ಯಾವೋ ಮೂಡಣ ಬೆಳಗಿ ತಂಗಾಳಿ ಬೀಸ್ಯಾವೋ ತವರಿ ಹೂವರಳಿ. ಹೂವಿನೊಳಗೊಂದು ಕೈಲಾಸ ಅರಳ್ಯಾವೋ ಹೂವಿನೊಳಗೊಂದು ಕೈಲಾಸ ಅರಳ್ಯಾವೋ ಕೈಲಾಸ ಕೈ ಮುರಿದು ಭೂಲೋಕದಲ್ಲಿರುವೋ ಸಾವಿರ ಶರಣವ್ವ ಕನ್ನಡದ ತಾಯಿ ಸಾವಿರ ಶರಣವ್ವ ಕನ್ನಡದ ತಾಯಿ. ಸುಸುನಗೆಯಲಿ ಜಗದಾಲಿ ಸತುಳುಕಿಸುವವಳೆ ಕಲ್ಲಿನ ಎದೆಯೊಳಗ ಹುಲ್ಲು ಚಿಗುರಿಸುವವಳೆ. ಸುಸುನಗೆಯಲಿ ಜಗದಾಲಿ ಸತುಳುಕಿಸುವವಳೆ ಕಲ್ಲಿನ ಎದೆಯೊಳಗ ಹುಲ್ಲು ಚಿಗುರಿಸುವವಳೆ. ಹಕ್ಕಿ ಹಾರಾಡ್ಯಾವೋ ಹಾಡುತ್ತ ಏನೆಂದ ಹಕ್ಕಿ ಹಾರಾಡ್ಯಾವೋ ಹಾಡುತ್ತ ಏನೆಂದ ಉಧೋ ನಿನ್ನ ಪಾದಕ್ಕೆ ಆದಿ ಮೂರುತಿ ಸಾವಿರ ಶರಣವ್ವ ಕನ್ನಡದ ತಾಯಿ ಸಾವಿರ ಶರಣವ್ವ ಕನ್ನಡದ ತಾಯಿ. ಜಾಣೆ ಜಾಣೆಯರೆಡೆಗೆ ಕನಸು ಕೊಡುವವಳೆ ಬಾಗಿದವರಿಗೆ ಭಾಗ ಹೃದಯ ಕೊಡುವವಳೆ. ಜಾಣೆ ಜಾಣೆಯರೆಡೆಗೆ ಕನಸು ಕೊಡುವವಳೆ ಬಾಗಿದವರಿಗೆ ಭಾಗ ಹೃದಯ ಕೊಡುವವಳೆ. ನಿನ್ಹಾಂಗ ಧರ್ಮದಲ್ಲಿ ಧಾರಾಳತನದಲ್ಲಿ ನಿನ್ಹಾಂಗ ಧರ್ಮದಲ್ಲಿ ಧಾರಾಳತನದಲ್ಲಿ ಈ ಭೂಮಿಯ
ನಮ್ಮ ತಾಯ್ನಾಡಾದ ಭಾರತವೆಂದರೆ ಕೇವಲ ಭೂಭಾಗವಲ್ಲ, ಅದು ಸಂಸ್ಕೃತಿ, ತ್ಯಾಗ, ಏಕತೆ ಮತ್ತು ಆತ್ಮಗೌರವದ ಪ್ರತೀಕ. ಈ ಭಾವನೆಯನ್ನು ರಾಷ್ಟ್ರಕವಿ ಹಾಗೂ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಮಹಾನ್ ಕವಿ ಶ್ರೀ ಕುವೆಂಪುರವರು ಅತ್ಯಂತ ಮನೋಹರವಾಗಿ ಪದಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇದೀಗ ಭಾರತಾಂಬೆಯೇ ಜನಿಸಿ ನಿನ್ನೊಳು ಧನ್ಯನಾದನು ದೇವಿಯೇ ನಿಮ್ಮ ಮುಂದೆ.
ದೇಶಭಕ್ತಿ ಮತ್ತು ಭಾವಪೂರ್ಣ ನಮನದಿಂದ ಇದೀಗ ಪ್ರಸ್ತುತಪಡಿಸಲಿದ್ದೇವೆ ಶ್ರೀ ನೋಚೂರು ವೆಂಕಟರಮಣರ ಅದ್ಭುತ ಪ್ರಸ್ತುತಿ ನಮೋ ನಮೋ ಭಾರತಾಂಬೆ. ಶಾಂತಿ ಮತ್ತು ಸಾಮರಸ್ಯದ ಸಂದೇಶವನ್ನು ಸಾರುವ ಹಾಗೂ ಒಗ್ಗಟ್ಟು, ಪ್ರೀತಿ ಮತ್ತು ಸಹಬಾಳ್ವೆಯ ಹೊಸ ನಾಡೊಂದನ್ನು ನಾವೆಲ್ಲರೂ ಸೇರಿ ಕಟ್ಟೋಣ ಎಂಬ ಅರ್ಥಪೂರ್ಣವಾದ ಪ್ರಸ್ತುತಿ ಸಮರಸ ಭಾವದ ಸರಿಮಪ ಸ್ವರದಲ್ಲಿ. ನೀ ಸಾ ಸರಿ ಸಾ ಸರಿ ಸಾ ಸರಿ ಸಾ ಹರಿ ಪಮ ನೀ ಪ ಸಾ ನೀ ಸಾ ಸರಿ ಸಾ ಸರಿ ಸಾ ಸರಿ ಸಾ ಸಾ ನೀ ರಾ ಪ ಮ ಗರಿ ರಿ ಸಾ ನೀ ಸಾ 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 ಸರಿ ಸಾ 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 ಸರಿ ಸಮರಸ ಭಾವದ
ತುಳು ಸಾಹಿತ್ಯ ಮತ್ತು ಸಂಗೀತ ಲೋಕದಲ್ಲಿ ಅತ್ಯಂತ ಗೌರವಪೂರ್ಣ ಸ್ಥಾನ ಪಡೆದಿರುವಂತಹ ತುಳುನಾಡಿನ ಸಂಸ್ಕೃತಿ, ಭಾಷೆ, ಜನಜೀವನ ಮತ್ತು ಭಕ್ತಿ ಭಾವವನ್ನು ತಮ್ಮ ಹಾಡುಗಳ ಮೂಲಕ ಜನಮನಕ್ಕೆ ತಲುಪಿಸುವಲ್ಲಿ ಅಪಾರ ಕೊಡುಗೆ ನೀಡಿರುವವರು ಗೌರವಾನ್ವಿತ ಡಾಕ್ಟರ್ ಅಮೃತ್ ಸೋಮೇಶ್ವರ್ ಅವರು. ಇದೀಗ ತುಳುನಾಡಿನ ಸೌಂದರ್ಯವನ್ನು ಕಂಗಣದಂತೆ ಹೊಳೆಯುವುದಾಗಿ ಬಣ್ಣಿಸಿ ತಾಯಿನಾಡಿನ ಮೇಲೆ ಇರುವ ಪ್ರೀತಿ ಮತ್ತು ಗೌರವವನ್ನು ಸಾರುವ ಗೀತೆ ಬಂಗಾರದ ಕಂಗಣ ಈ ತುಳುನಾಡು. ಬಂಗಾರದ ಕಂಗಣನೆ ತುಳುನಾಡ ತೂಯರೆ ಸಾವಿರ ಕಣ್ಣಲೆ ಬೋರು. ಬಂಗಾರದ ಕಂಗಣನೆ ತುಳುನಾಡ ತೂಯರೆ ಸಾವಿರ ಕಣ್ಣಲೆ ಬೋರು. ಹುಲ್ಲುದ ಮೇರಿ ಭಾಗ್ಯದ ಮೂಡು, ಹುಲ್ಲುದ ಮೇರಿ ಭಾಗ್ಯದ ಮೂಡು. ನಮ್ಮ ತುಳುನಾಡು ಈ ಕರೆನಾಡು, ನಮ್ಮ ತುಳುನಾಡು ಈ ಕರೆನಾಡು. ಮೂಡಾಯಿ ಘಟ್ಟ ಪಡ್ಡಿ ಕಡಲ ತಾರೆದ ಬಾರೆದ ಗಂಗದ ನೀರೆಲ. ಮೂಡಾಯಿ ಘಟ್ಟ ಪಡ್ಡಿ ಕಡಲ ತಾರೆದ ಬಾರೆದ ಗಂಗದ ನೀರೆಲ. ಸಿಂಗರ ಕುರಲ ಮೈ ಮೇದ ಮುದಿಲ, ಸಿಂಗರ ಕುರಲ ಮೈ ಮೇದ ಮುದಿಲ. ನಮ್ಮ ತುಳುನಾಡು ಈ ಕರೆನಾಡು, ನಮ್ಮ ತುಳುನಾಡು ಈ ಕರೆನಾಡು. ಬೀರದ ಬೀರದ ಅರಸ ಬಳ್ಳಾಳ, ಆಳಿನ ಬಾಳಿನ ಐಸಿರೋದಿಲ್ಲ. ಬೀರದ ಬೀರದ ಅರಸ ಬಳ್ಳಾಳ, ಆಳಿನ ಬಾಳಿನ ಐಸಿರದಿಲ್ಲ. ಸತ್ಯದ ನೀತಿ ನಿಯತದ ತೆಲ್ಲ, ಸತ್ಯದ ನೀತಿ ನಿಯತದ ತೆಲ್ಲ. ನಮ್ಮ ತುಳುನಾಡು ಈ ಕರೆನಾಡು, ನಮ್ಮ ತುಳುನಾಡು ಈ ಕರೆನಾಡು. ದೇವರ ದೈವಲೋ ನಾಗಿರ ಮಾತಾ, ಒಮ್ಮೈತ ನಿಲೆಯಾಯಿ ಕಲೆ ತಮಣತ. ದೇವರ ದೈವಲೋ ನಾಗಿರ ಮಾತಾ, ಒಮ್ಮೈತ ನಿಲೆಯಾಯಿ ಕಲೆ ತಮಣತ. ಪುಣ್ಯದ ಪರಿಪು ಕೊಪ್ಪಳ ಪೂತ, ಪುಣ್ಯದ ಪರಿಪು ಕೊಪ್ಪಳ ಪೂತ. ನಮ್ಮ ತುಳುನಾಡು ಈ ಕರೆನಾಡು, ನಮ್ಮ ತುಳುನಾಡು ಈ
నికులొర తుళువ అప్పెన తెంచి మైసిరి పొల్లును తూలె నికులొర తుళువ అప్పెన తెంచి మైసిరి పొల్లును తారి బారిద కంగు తోడును కండదాకి కురలను తారి బారిದ ಕಂಗು ತೋಡುನು ಕಂಡದಾಗೆ ಕುರలను ತೂಲೆ 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 ನಿಕುಲೊರ ತೂಲೆ 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 ನಿಕುಲೊರ ತೂಲೆ
ಅನುಭವಿ ವಾದ್ಯ ಸಂಗೀತದೊಂದಿಗೆ ಅದ್ಭುತ ನಾಡು ನುಡಿ ಸಂಗೀತವನ್ನು ಪ್ರಸ್ತುತಿಪಡಿಸಿದ ಶ್ರೀಮತಿ ಯಶಸ್ವಿನಿ ಉಳ್ಳಾಲ್ ಇವರ ಸ್ವರ ಮಾಧುರ್ಯ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಇವರಿಗೆ ಉಳ್ಳಾಲ ವೀರರಾಣಿ ಹಬ್ಬಕೌತ್ಸವ ಸಮಿತಿಯ ಮಾಜಿ ಶಾಸಕರು ಹಾಗೂ ಸ್ವಾಗತಾಧ್ಯಕ್ಷರಾದ ಕೆ ಜಯರಾಮ್ ಶೆಟ್ಟಿಯವರು ಮತ್ತು ಗೌರವ ಉಪಾಧ್ಯಕ್ಷರಾದ ಸದಾನಂದ ಬಂಗೇರರು ವೇದಿಕೆ ಮೇಲೆ ಬಂದು ಸ್ಮರಣಿಕೆ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಬೇಕಾಗಿ ವಿನಂತಿ.